ಇವತ್ತು ನಡೆದಂತಹ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಅಂಡರ್ 17 ಪ್ರೌಢಶಾಲಾ ಬಾಲಕರ ವಿಭಾಗದಲ್ಲಿ ಅಂದರೆ 9th ಮತ್ತು 10th ಇರುವವರು, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಆಗದಂಥವರು, 1, 2, 3, 4ನೇ ಸ್ಥಾನ ಬಂದಂಥವರು ಬರುವ 1 ಮತ್ತು 2ನೇ ತಾರೀಕು ಬರುವ, ಯಾಕಂದರೆ 1ನೇ ತಾರೀಕು ಅಕ್ಟೋಬರ್ 1 ಮತ್ತು 2ನೇ ತಾರೀಕು ಮಂಗಳ ಸ್ಟೇಡಿಯಮಲ್ಲಿ ಇರುವಂತಹ ಕ್ರೀಡಾಕೂಟಕ್ಕೆ ಅವರು ಅರ್ಹತೆ ಗಳಿಸಿರ್ತಾರೆ. ಹಾಗೂ ಅಂಡರ್ 14 ಪ್ರೌಢಶಾಲಾ ಹಾಗೂ ಉನ್ನತೀಕರಿಸಿದ ಶಾಲೆ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಬಂದಂಥವರು ಅವರು ಅರ್ಹತೆಯನ್ನು ಗಳಿಸಿರ್ತಾರೆ. ರಿಲೇಯಲ್ಲಿ ಅಂಡರ್ 14 ಹಾಗೂ ಅಂಡರ್ 17 ಬಾಲಕರು ಮತ್ತು ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಬಂದಂಥವರು ಅರ್ಹತೆಯನ್ನು ಗಳಿಸಿರ್ತಾರೆ. ನೋಡಿ, 1ನೇ ತಾರೀಕು ಯಾವ ಇವೆಂಟ್ಗಳಿದೆ ಹಾಗೂ 2ನೇ ತಾರೀಕು ಇದೆ ನೋಡಿಕೊಂಡು ಬರಬೇಕು. ಹಾಗೂ ಬರುವ 12 ಮತ್ತು 13ನೇ ತಾರೀಕು ಬೆಳತಂಗಡಿ ತಾಲೂಕಿನ ಉಜಿರೆಯಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೆಯುತ್ತೆ. ಹಾಗೂ ರಾಜ್ಯ ಮಟ್ಟದ ಇದು ಒಂದು ಮಂಡ್ಯ ಅಂಡರ್ 14 ಹಾಗೂ ತುಮಕೂರಲ್ಲಿ ಅಂಡರ್ 17 ನಡೆಯುತ್ತೆ. ಅದಕ್ಕೆಲ್ಲ ಪರೀಕ್ಷೆಯ ಜೊತೆಗೆ ಸಿದ್ಧವಾಗಬೇಕು. ಪರೀಕ್ಷೆಯ ಮಧ್ಯದಲ್ಲಿ ಇದೆ, ಯಾಕೆಂದರೆ ನವಂಬರ್ 1ನೇ ವಾರದಲ್ಲಿ ಅಂಡರ್ 17 ಹಾಗೂ 3ನೇ ವಾರದಲ್ಲಿ ಅಂಡರ್ 14ಗಳಿದೆ, ನ್ಯಾಷನಲ್ ಲೆವೆಲಲ್ಲಿ ನಡೆಯೋದಿದೆ. ಅದರಿಂದ ಇದರ ಜೊತೆಗೆ ನಾವು ಸಿದ್ಧ ಆಗಬೇಕು. ಎಲ್ಲರಿಗೂ ಇವತ್ತು ವಿಜೇತರಾದಂತಹ ಎಲ್ಲರಿಗೂ ಶುಭಾಶಯವನ್ನು ಹೇಳ್ತಾ, ಹಾಗೂ ಇವತ್ತು ಈ ಒಂದು ನಮ್ಮ ಉಳ್ಳಾಲ ಹೋಬಳಿಯ ಪ್ರೌಢಶಾಲೆಗಳ ಕ್ರೀಡಾಕೂಟವನ್ನು ನಮ್ಮ ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಂಗೊಳ್ಳಿಗೆ ಶಾಲೆಯವರು ಅತ್ಯುತ್ತಮವಾಗಿ ಸಂಘಟಿಸಿದ್ದಾರೆ. ಸುರೇಖಾ ಮೇಡಮ್ ಇರಲಿ, ಶಿವಪ್ರಸಾದ್ ಇರಲಿ, ಮಾಹಿತಿಯನ್ನು ಕೇಳು ಅತ್ಯಂತ ಎಲ್ಲ ವ್ಯವಸ್ಥಿತ ರೀತಿಯಲ್ಲಿ ಅವರ ತಂಡ ಒಳ್ಳೆ ಯೂನಿಫಾರ್ಮ್ ರೀತಿಯಲ್ಲಿ ಎಲ್ಲವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ನಾನು ಅಮರಿಸ್ತೇನೆ. ಕ್ಲಾಪ್ಸ್ ಗೋ. ಹೀಗೆ ಇವತ್ತು ಈ ಒಂದು ಕ್ರೀಡಾಕೂಟ ಒಂದು ದಿವಸದಲ್ಲಿ 46 ಸ್ಪರ್ಧೆಗಳಾಗಬೇಕು. ಅದಕ್ಕೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಎಲ್ಲರೂ ಸಹಕರಿಸಿದ್ದಾರೆ, ಅವರಿಗೂ ಕೂಡ ಅಭಿನಂದಿಸುತ್ತೇನೆ. 4x100 ಮೀಟರ್ ರಿಲೇಯಲ್ಲಿ ಬಾಲಕರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ವಿಶ್ವಮಂಗಳ ಗುಣಾಜೆ ಪಡೆದುಕೊಂಡಿದ್ದು, ದಯವಿಟ್ಟು ವೇದಿಕೆಗೆ ಬರಬೇಕು. 4x100 ಮೀಟರ್ ರಿಲೇ ಓಟದಲ್ಲಿ ಬಾಲಕರ ವಿಭಾಗದಲ್ಲಿ ವಿಶ್ವಮಂಗಳ ಪ್ರೌಢಶಾಲೆ ಆಂಗ್ಲ ಮಾಧ್ಯಮ ಶಾಲೆ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಪ್ರಮೋದ್ ಅವರು ಅವರಿಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಬೇಕು ಅಂತ ವಿನಂತಿ ಕೊಳ್ತಾ ಇದ್ದೇನೆ. ಬನ್ನಿ.
ಗೋ ಶಂಕರಗಳು ವಿಶೇಷವಾಗಿ ನಮ್ಮ ಹೊಸಕೊರಲ್ನವರು ಶಿವು ಇದ್ದಾರೆ, ಸಂತೋಷನ ಇದ್ದಾರೆ, ಆಸಿಫ್ ಅವರು ಇದ್ದಾರೆ. ಅವರಿಗೆ ಕೂಡ ತುಂಬ ಹೃದಯ ಧನ್ಯವಾದಗಳು. ನಮ್ಮ ಮಂಗಳ ಗಂಗೋತ್ರಿ ವಿಶ್ವವಿದ್ಯಾನಿಲಯ ದೈಹಿಕ ಶಿಕ್ಷಣದ ವಿಭಾಗ ಜೆರಾಲ್ಡ್ ಡಿಸೋಜ್ ಸಂತೋಷ್ ಅವರು ಅಧ್ಯಕ್ಷರು, ಹಾಗೆ ಶಾರೀರಿಕ ನಿರ್ದೇಶಕರು, ಉಪ ಕುಲಪತಿಗಳು ಆಗಿರುವಂತಹ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ ಅವರಿಗೆ ಬಿಪೆಡ್ ಮತ್ತು ಎಂಪೆಡ್ ಸ್ಟೂಡೆಂಟ್ಸ್ಗಳು ಒಳ್ಳೆ ರೀತಿಯಲ್ಲಿ ನಮಗೆ ಲೈನ್ಸ್ ಅನ್ನೆಲ್ಲ ಹಾಕಿ ಟ್ರ್ಯಾಕ್ ಅನ್ನು ಹಾಕಿ ಕೊಟ್ಟಿದ್ದಾರೆ. ಅವರಿಗೆ ಕೂಡ ಆಂಗ್ಲ ಮಾಧ್ಯಮ ಶಾಲೆ ಪೆರ್ಮಣೂರು ಸುಮಾರು 22 ಅಂಕಗಳೊಂದಿಗೆ ಸುರೇಖಾ ಮೇಡಮ್ ಮತ್ತು ಸುರೇಖಾ ಮೇಡಮ್ ಮುಖ್ಯೋಪಾಧ್ಯಾಯಿನಿ ಸುರೇಖಾ ಮೇಡಮ್ ಅವರು ನೀಡಿ ಗೌರವ ಚಪ್ಪಾಳೆ.